ಈ ಬಾರಿ ನಾನು ಸ್ಪರ್ಧೆ ಮಾಡೋದನ್ನು ಈಗಾಗಲೇ ಎಲ್ಲ ಕಡೆಗೆ ನಾನು ಹೇಳ್ತಾ ಬಂದಿದ್ದೀನಿ. ಬರುವಂಥ ವಿಧಾನಸಭಾ ಚುನಾವಣೆಯ ಸ್ಪರ್ಧೆ ಮಾಡಬೇಕು ಹಿಂದುತ್ವಕ್ಕಾಗಿ. ಹಿಂದೂ ವಿಚಾರಧಾರೆಯನ್ನು ಕಡೆಗಣಿಸಿದ್ದಕ್ಕಾಗಿ, ಹಿಂದೂ ವಿಚಾರದ ಸಂಘಟನೆಗಳನ್ನು ಕಡೆಗಣಿಸಿದ್ದಕ್ಕಾಗಿ ಹಿಂದುತ್ವ ಪ್ರಖರವಾಗಿ ವಿಧಾನಸಭೆಯಲ್ಲಿ ಮಂಡಿಸುವಗೋಸ್ಕರ ಮತ್ತು ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ, ಸುರಕ್ಷತೆ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡುವಂಥದ್ದು ನಿರ್ಧಾರ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಒಂದು 7-8 ಕ್ಷೇತ್ರಗಳಲ್ಲಿ ಈಗ ಅಧ್ಯಯನ, ಸರ್ವೆ, ಅದರ ಸಂಬಂಧಪಟ್ಟಾಗಿ ಪ್ರವಾಸ ಮಾಡ್ತಾ ಕಾರ್ಕಳವು ಕೂಡ ಒಂದು. ಕಾರ್ಕಳದಲ್ಲಿ ಈಗಾಗಲೇ ನಾನು ಒಂದು 5-6 ರೌಂಡು ಪ್ರವಾಸ ಮಾಡಿದೆ. ಒಳ್ಳೆ ಅಭಿಪ್ರಾಯ, ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಹೆಚ್ಚು ಕಡಿಮೆ ಈ ತಿಂಗಳ ಕೊನೆಗೆ ಯಾವ ಕ್ಷೇತ್ರ ಅಂತ ಅನ್ನೋದು ಅಧಿಕೃತವಾಗಿ ನಾನು ಘೋಷಣೆ ಮಾಡ್ತೀನಿ. ಕಾರ್ಕಳದ ಈ ಪ್ರವಾಸದಲ್ಲಿ ನನ್ನ ಓಡಾಟದ ಸಮಯದಲ್ಲಿ ಬಹಳಷ್ಟು ಪ್ರತಿಕ್ರಿಯೆಗಳು, ಬಹಳಷ್ಟು ಒಳ್ಳೆಯ ಅಭಿಪ್ರಾಯಗಳ ಬಂದಂಥ ಸಮಯದಲ್ಲಿ ಅದು ಅಲ್ಲಿಯ ಶಾಸಕರಿಗೆ, ಮಂತ್ರಿಗಳಿಗೆ ಸಹನೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಯಾರ್ಯಾರು ನನ್ನ ಜೊತೆ ಅಥವಾ ನಮ್ಮ ಪರವಾಗಿ ಮಾತಾಡ್ತಾರೆ, ನನ್ನ ವೇದಿಕೆ ಮೇಲೆ ಇರ್ತಾರೆ, ಅವ್ರ ಮೇಲೆ ಕೇಸ್ ಹಾಕೋದು, ಹೆದರಿಸೋದು, ಇದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ, ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ಶೋಭೆ ತರುವಂತಹದ್ದಲ್ಲ. ನಂಬರ್ 1. ಇನ್ನು 2ನೇದು, ಅದರರ್ಥ ನೀವು ಹೆದರಿದ್ದೀರಿ. ನಿಮಗೆ ನೈತಿಕವಾಗಿ ಅಭಿವೃದ್ಧಿ ನಾನು ಮಾಡಿದ್ದೀನಿ, ಹಿಂದುತ್ವ ನಾನು ಮಾಡಿದ್ದೀನಿ ಅಂತ ಹೇಳುವಂಥವ್ರು ಹೆದರ್ಬೇಕೆ? ಹೆದರೋದು ಯಾಕೆ? ಯಾರು ಬೇಕಾದವರು ಬಂದರೂ ಕೂಡ ನೀವು ಮಾಡಿದಂಥ ಕಾರ್ಯ ಕಣ್ಣು ಎದುರುಗಡೆಗೆ, ಜನರ ಎದುರುಗಡೆ ಇರುತ್ತೆ, ಹೆದರೋ ಅವಶ್ಯಕತೆ ಇರಲಿಲ್ಲ. ಆದರೆ ಇವತ್ತು ಸಾಕಷ್ಟು ನಮ್ಮ ಕಾರ್ಯಕರ್ತರನ್ನು ಬೆದರಿಸುವಂಥದ್ದು, ಕಾಲ್ ಮಾಡಿ ಕರೆಸುವಂಥದ್ದು, ಯಾರನ್ನೋ ಕಳಿಸಿ ಮನೆಯಲ್ಲಿ ಅವರ ತಂದೆ ತಾಯಿಯರಿಗೆ ಹೆದರಿಸೋದು, ಅಷ್ಟೇ ಅಲ್ಲ ಕೊಲೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರೂ ವ್ಯತ್ಯಾಸ ಆದ್ರೆ ಆ ಒಕ್ಕೂಟ, ಹಿಂದೂ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲೂ ವಿರುದ್ಧವಾಗಿ ಕೆಲಸ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತೀನಿ. ಬೊಮ್ಮಾಯಿಯವರೇ, ನಳಿನ್ ಕಟೀಲ್ ಅವರೇ, ಇದನ್ನ ಕೂಡಲೇ ನಿಲ್ಲಿಸಬೇಕು. ಈ ಕಾರ್ಕಳದ ಹರಾಸ್ಮೆಂಟ್ ಕೇಸ್ಗಳು ಹಾಕುವಂಥದ್ದು, ಇದನ್ನು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನೊಂದು ನಾನು ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಆ ಮಂತ್ರಿಗಳಿಗೆ, ಶಾಸಕರಿಗೆ ಹೇಳ್ತಾ ಇದ್ದೀನಿ, ಸಾಕಷ್ಟು ಇವತ್ತು ಭ್ರಷ್ಟಾಚಾರದ ದಾಖಲೆಗಳಿದ್ದಾವೆ ನಮ್ಮ ಹತ್ರ. ಒಂದೊಂದಾಗಿ ಓಪನ್ ಮಾಡಿ ತಿರುಗೇಟು ಕೊಡುವಂತಹ ಇವತ್ತು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ನೀವು. ಮುಂದಿನ ದಿನಗಳನ್ನೇ ಅದನ್ನು ಒಂದೊಂದಾಗಿ ಫೈಲನ್ನು ಓಪನ್ ಮಾಡಿ ನಿಮ್ಮ ಕೇಸ್ ಹಾಕ್ತೀನಿ. ಸಿದ್ಧಾಂತದ ಹಿನ್ನೆಲೆಯಲ್ಲಿ, ತತ್ವದ ಹಿನ್ನೆಲೆಯಲ್ಲಿ, ನೀವು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಮಾತನಾಡಬೇಕು. ಅದು ಬಿಟ್ಟು ಕಾಂಗ್ರೆಸ್ಸಿನ ಮಾನಸಿಕತೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದು, ನೀವು ಸೋತಿದ್ದೀರಿ. ಇದನ್ನು ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟು ನೀವು ಮನೆಗೆ ಹೋಗೋದು ಒಳ್ಳೇದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಸೋಲು ಒಪ್ಕೊಂಡಾಗ, ಇನ್ನೂ ಚುನಾವಣೆ ಆಗಿಲ್ಲ, ಆದರೆ ನೀವು ಸೋಲು ಒಪ್ಕೊಂಡಂಗೆ ನಿಮಗೆ ಹೆದರಿಕೆ ಪ್ರಾರಂಭ ಆಗಿದೆ ಅನ್ನುವಂಥ ಒಂದು ನೆನಪಿಟ್ಕೊಳ್ಳಿ. ಹಿಂದೆ ಕಾಂಗ್ರೆಸ್ನವರು ಇದನ್ನೇ ಮಾಡಿದ್ರು. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು, ಹಿಂದೂ ಕಾರ್ಯಕರ್ತರನ್ನು ಕೊಲೆ ಕೇಸ್ ಹಾಕಿದ್ರು, ಹಿಂದೂ ಕಾರ್ಯಕರ್ತರನ್ನು ಗಡೀಪಾರು ಮಾಡಿದ್ರು, ನಾಯಕರನ್ನ, ಸಂಘಟನೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡಿದರು. ಅದರಿಂದನೇ ಸಂಘಟನೆ ಬೆಳೀತು, ಕಾರ್ಯಕರ್ತರು ಬೆಳೆದರು, ನಾಯಕರಾಗಿ ಬೆಳೆದ್ರು. ಹಿಂದೂ ನಾಯಕರಾಗಿ ಬೆಳೆದಿದ್ದು ಉದಾಹರಣೆಗೆ ನಾನೇ ಇದ್ದೇನೆ, ಪ್ರಮೋದ್ ಮುತಾಲಿಕ್ 108 ಕೇಸ್ ನನ್ನ ಮೇಲೆ. ಕಾಂಗ್ರೆಸ್ನವರು
ಕೇಸ್ ಹಾಕಿ 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 ನನ್ನನ್ನು ಹೀರೋ ಮಾಡಿದ್ರು, ನನ್ನನ್ನು ಹಿಂದೂ ನಾಯಕನನ್ನಾಗಿ ಮಾಡಿದ್ರು. ಇವತ್ತು ಹಿಂದುತ್ವದ ಹಿನ್ನೆಲೆಯಲ್ಲಿ ಗೆದ್ದಂಥವ್ರು ನೀವು, ನಿಮಗೆ ಕಾರ್ಯಕರ್ತರು ಅಂತನ್ನುವಂಥದ್ದು ಯಾರು ನಿಮ್ಮನ್ನು ಗೆಲ್ಲಿಸಿದ್ದಾರೆ, ಇವತ್ತು ನಿಮ್ಮ ಮೇಲೆ ಬೇಜಾರಾಗಿದ್ದಾರೆ, ಅವ್ರನ್ನ ಕರೆದು ಕೂಡಿಸಿ ಮಾತನಾಡುವಂತಹ ಸೌಜನ್ಯತೆ ಇಲ್ಲದೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಅವರನ್ನ ಹತ್ತಿಕ್ಕುತ್ತುವಂತ ಪ್ರಯತ್ನ ಮಾಡ್ತಾರೆ ನೀವು. ಸೊ ನೀವು ಸೋಲು ಒಪ್ಕೊಂಡಂಗೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಸೋಲೆ ಗ್ಯಾರಂಟಿ ಅಂತನ್ನುವಂಥದ್ದು ನೀವೇ ನಿಶ್ಚಯ ಮಾಡಿದಂಗೆ. ಸೊ ಯಾರ್ಯಾರು ಇವತ್ತು ಕೇಸ್ ಹಾಕೊಂಡು ಅಥವಾ ಕೊಲೆ ಕೇಸ್ ಹಾಕಿದಿರಿ ಅವರು 10 ಪಟ್ಟು ಕೆಲಸ ಮಾಡ್ತಾರೆ, 10 ಪಟ್ಟು ರೋಷ ಬರುತ್ತೆ. ಇದು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ನಿಮಗೆ ಗಡಿಪಾರು ಮಾಡುವಂತ ಪ್ರವೃತ್ತಿ ನೀವು ಕಾಂಗ್ರೆಸ್ನವ್ರು ಪ್ರಾರಂಭ ಮಾಡಿ, ಆದ್ರೆ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ? ಇವತ್ತಿಗೂ ರೌಡಿ ಸೀಟರ್ ಅನ್ನುವಂತ ಕಾರ್ಯಕರ್ತರನ್ನು ರೌಡಿ ಸೀಟರೇ ಇದ್ದಾರೆ. ನೀವು ಬಂದು ಅವರ ಒಂದು ರೌಡಿ ಸೀಟರ್ ತೆಗೆಯುವಂತ ಒಂದು ಮಾನಸಿಕತೆಯನ್ನು ನೀವು ಕರುಣೆಯನ್ನು ತೋರಿಸಲಿಲ್ಲ. 3,000 ಜನ ಕಾರ್ಯಕರ್ತರ ಮೇಲೆ ಕೇಸಿಸಿದ್ದಾರೆ, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸಿಸಿದ್ದಾರೆ. ಇವತ್ತಿನ ತನಕ ನೀವು ಅವರ ಕೇಸಿನ ಸಂಬಂಧಪಟ್ಟ ಹಾಗೆ ಮಾತನಾಡುವುದು ಅಥವಾ ಸಹಕಾರ ನೀಡುವಂತಹದ್ದು, ಅದನ್ನು ತೆಗೆಯುವಂತ ಪ್ರಕ್ರಿಯೆಯನ್ನು ಇವತ್ತಿನ ತನಕ ಮಾಡಲಿಲ್ಲ. ಸೊ ನಾನು ಹೇಳ್ತೀನಿ, ಇದನ್ನ ಈ ಪ್ರವೃತ್ತಿ ಮಾನಸಿಕತೆ ಸರಿಯಲ್ಲ. ಕಾರ್ಕಳದಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ನಾನು ಸ್ಪರ್ಧೆ ಮಾಡಿ ನಾನು ಹೋರಾಟವನ್ನು ಮಾಡುವಂತಹ ನಿರ್ಧಾರ ಮಾಡಿದ್ದೇನೆ. ಆದರೆ ಇಡೀ ರಾಜ್ಯದಲ್ಲಿ ಸುಮಾರು 18 ಹಿಂದೂ ಸಂಘಟನೆಗಳ ಒಕ್ಕೂಟ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರೂ ವ್ಯತ್ಯಾಸ ಆದ್ರೆ ಆ ಒಕ್ಕೂಟ, ಹಿಂದೂ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲೂ ವಿರುದ್ಧವಾಗಿ ಕೆಲಸ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ